ದೇಶದಾದ್ಯಂತ ನಡೆದ ನೀಟ್ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಉಡುಪಿಯ ಎಂಜಿಎಂ ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ ಕಾರ್ಕಳದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಅಕ್ಷತಾ ಅವರು 2 ನಿಮಿಷ ತಡವಾಗಿ ಆಗಮಿಸಿದ ಹಿನ್ನೆಲೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನಿರಾಕರಿಸಿದ ವೇಳೆ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಕಾಲೇಜಿನ ಮುಖ್ಯಸ್ಥರು ಶಾಸಕ ಯಶ್ಪಾಲ್ ಸುವರ್ಣರನ್ನ ಸಂಪರ್ಕಿಸಿದಾಗ ತಕ್ಷಣ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ನೀಡಿ ಜಿಲ್ಲಾಡಳಿತದ ಮೂಲಕ ವಿಶೇಷ ಅನುಮತಿ ಪಡೆದು ವಿದ್ಯಾರ್ಥಿನಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಯಿತು. ಈ ವೇಳೆ ಅವಕಾಶವನ್ನು ಕಲ್ಪಿಸಿದ ಶಾಸಕ ಯಶ್ಪಾಲ್ ಸುವರ್ಣರವರ ವಿಶೇಷ ಮುತುವರ್ಜಿಗೆ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ವಿದ್ಯಾರ್ಥಿನಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣರವರ ಬಡ ವಿದ್ಯಾರ್ಥಿನಿಯ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಈ ತುರ್ತು ಸ್ಪಂದನೆಗೆ ಕುಂಜಿಬೆಟ್ಟುವಿನಲ್ಲಿರುವ ಆಕಾಶ್ ಇನ್ಸ್ಟಿಟ್ಯೂಟ್ ಉಪನ್ಯಾಸಕಿ ಪ್ರಿಯಾಂಕಾ ಪಾಲನ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಾನು ನಿನ್ನೆ ನಡೆದಂಥ ನೀಟ್ ಎಕ್ಸಾಮ್ಗೆ 3 ನಿಮಿಷ ತಡಾಗಿ ಬಂದಿದೆ. ಅದಕ್ಕೆ ಪ್ರಿನ್ಸಿಪಲ್ ಸರ್ ಮತ್ತು ಪ್ರೆಸಿಡೆಂಟ್ ಸರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು DC ಸರ್ಗೆ ಮತ್ತು ಉಡುಪಿ MLA ಯಶ್ಪಾಲ್ ಸರಿಗೆ, ACD ಸರಿಗೆ, SP ಸರ್ಗೆ ಫೋನ್ ಮಾಡಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಅವರು ಎಲ್ಲರೂ ಸೇರಿ ನಮಗೊಂದು ಎಕ್ಸಾಮ್ ಹಾಲ್ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಎಕ್ಸಾಮ್ ಹಾಲಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ಕಾರ್ಕಳ ಏರಿಯಾದಿಂದ ಇಂಟೀರಿಯರಿಂದ ಒಂದು ಬಡ ಕುಟುಂಬದಿಂದ ಬಂದ ಹುಡುಗಿ, ಅವಳ ಒಂದು 3 ನಿಮಿಷ ಲೇಟ್ ಆಯಿತು ಹೇಳಿ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಎಂಟ್ರಿ ಕೊಡಲಿಲ್ಲ. ಬಟ್ ಆ ಹೊತ್ತಿಗೆ ನಾವು ಏನು ಮಾಡಬೇಕು ಅಲ್ಲಿ ಇದ್ದವರು ನಾವು, ಸೊ ಏನು ಮಾಡಬೇಕು ಹೇಳಿ ಗೊತ್ತಾಗಲಿಲ್ಲ. ಸೊ ಸ್ಥಳೀಯ ಶಾಸಕ ನಮ್ಮದು MLA ಸರ್ ಯಶ್ಪಾಲ್ ಸುವರ್ಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಆ ಮೂಮೆಂಟ್ ಅವರದೊಂದು ತೋರಿಸಿದ ಪ್ರೋತ್ಸಾಹ, ಅವರು SP ನಮ್ಮ ಉಡುಪಿ ಜಿಲ್ಲಾ SP ಅವರು ಮತ್ತು DC ಅವರ ಹತ್ರ ಮಾತಾಡಿ ಆ ಮೂಮೆಂಟಿಗೆ ಆ ಸ್ಟೂಡೆಂಟ್ ಒಂದು ಎಕ್ಸಾಮ್, ಆ ಪರೀಕ್ಷೆ ರೀನೀಟ್ ಬರೆಯುವ ಹಾಗೆ ಒಂದು ಪ್ರೋತ್ಸಾಹಿಸಿ ಅವರಿಗೊಂದು ಚಾನ್ಸ್ ಕೊಟ್ಟರು. ಅವರೆಲ್ಲ ಅಪ್ರೂವಲ್ ಎಲ್ಲ ತಗೊಂಡು ಆದಷ್ಟು ಅವರ ಸೈಡಿಂದ ಏನ ಮಾಡ್ಲಿಕ್ಕಾಗಿತ್ತು ಅವ್ರು ಮಾಡಿದ್ರು. ಮಗು ಎಕ್ಸಾಮ್ ಬರೆದ್ರು, ಅದೇ ಬೇಕಿದ್ದದ್ದು ನಮಗೆ. ಹೀಗೆ ಇಂಥ ಶಾಸಕರು ಇದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೇಳೊಂದು ನಮಗೊಂದು ಪ್ರೌಡ್ ಫೀಲಿಂಗ್.